ಈಗ ನಾವು ರಸ್ತೆಯಲ್ಲಿ ಹೋಗುವಾಗ ಒಂದು ಮಂಗಗಳು ಸಿಗ್ತವೆ. ನಾವೇ ಮಂಗಗಳಾಗ್ಬಿಡ್ತೀವಿ. ಒಂದು ಮಂಗಲ ತೋರಿ ಗುಂಡಿ ಗುಂಡಿ ಬರ್ತು ನೋಡಿ ಗುಂಡಿಗೆ ಬಿದ್ದಾಗ ಅವು ಬಿಸ್ಕೆಟ್ ತಿನ್ಪುಜಿ ತಿನ್ಪುಂಡ ಆಜಿ ತಿಂದು ಒಂಜಿಲ ಹತ್ತು ಅದೇ ಅಕ್ಷರ ಅಭ್ಯಾಸಕ್ಕೆ ಸ್ಲೇಟ್ ಸಿಕ್ಕಿದೆ. ಹಾಯ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್. ಸೊ ಇವತ್ತು ನಾವು ಬೆಳಿಗ್ಗೆ ಶೃಂಗೇರಿಗೆ ಹೊರಟು ನಿಂತಿದ್ದೇವೆ. ಸೊ ನಾನು, ಅಮ್ಮ ಇದ್ದಾರೆ, ನನ್ನ ಅಮ್ಮ, ಅತ್ತೆ, ಮತ್ತೆ ಭಾವ, ಅಕ್ಕ, ಅಣ್ಣನ ಮಗಳು. ಸೊ ನನ್ನ ಹಸ್ಬೆಂಡ್ ಗಣೇಶ್ ಅವ್ರು ಬರ್ತಾ ಇಲ್ಲ. ಸೊ ನನ್ನ ಮಗಳಿದ್ದಾಳೆ. ಶೃಂಗೇರಿಗೆ ಅಂದರೆ 5 ಗಂಟೆಗೆ ಹೊರಟು ನಿಂತಿದ್ದೇವೆ. 5 ಗಂಟೆಗೆ ಎದ್ದದಷ್ಟೇ, ಈಗ 6:30 ಆಯಿತು. ಈಗ ಹೊರಟು ನಿಂತಿದ್ದೇವೆ. ಇನ್ನೊಂದು ತಲೆ ಒಂದು ಕಟ್ಲಿಕ್ಕೆ ಉಂಟಷ್ಟೇ. ಸೊ ಇದು ನಂದು ಮದುವೆಗೆ ಮೇಲ್ಸಾರಿ ಅಂತ ಹೇಳ್ತಾರೆ, ಅದಕ್ಕೆ ಕನ್ನಡದಲ್ಲಿ ಎಂತ ಹೇಳೋದು ಗೊತ್ತಿಲ್ಲ. ಮದುವೆಗೆ ಹಸ್ಬೆಂಡ್ ಕಡೆಯಿಂದ ಕೊಡುವಂತಹ ಸೀರೆ, ಅಂದ್ರೆ ಮದುವೆಗೆ ಡಿನ್ನರ್ ಆಗ್ತದಲ್ವಾ. ಸೊ ಆ ಡಿನ್ನರ್ಗೆ ಈ ಸಾರಿ ಉಡುವಂತ ಸಂಪ್ರದಾಯ. ಸೊ ಆ ಸಾರಿ ಉಟ್ಟಿದ್ದೇನೆ. ಮತ್ತೆ ಇದು ಇದನ್ನ ಸೀಮಂತಕ್ಕೆ ಮಾಡಿಸಿದಂತಹ ಆಭರಣ. ಓಕೆನಾ? ಸೊ ಬನ್ನಿ ಇವತ್ತಿನ ವ್ಲಾಗ್ ಶುರು ಮಾಡ್ಲಾ. ಗಣೇಶ ಟಾಟಾ ಓಯ್ ಬಾಯ್. ಬಾಲಿದಾನೆ ನೆನಪು. ಬಾಯ್ ಗಂಡ. ಬಾಯ್ ಬಾಯ್. ಕಾಣೋಲ್ಲ ಎಣ್ಣ ನೋನೆ ತುಲ್ಲೆ ಎಂಚ ಎಂಚ ಹಾಲು ಕೊಟ್ಟು ಹೊಡ್ದಲ್ಲತ್ತ ಬಾಯ್. ಲೊಕೇಶನ್ ಪಾಡೋ ಬೆಂಕಿ ಪಾರ್ದು ಜರ ಆಡ್ದ ಪಂಡೆ ಅತ್ತೆ ಎನ್ನೆಟ್ ಪಾರ್ದು ಜರ 10 ಓಪನ್ ಲೊಕೇಶನ್ ಅಪ್ಪಾಟ ಅನ್ಬುದ್ದಿ ನಿಕ್ಕು ಪಕ್ಕಲ್ಲ ನೀ ಸೀಟ್ ಇತ್ತು ಅದಕ್ಕೆ ಫುಲ್ ಆಗಿ ಅಜ್ಜೆ ಸಾಲೆ ಪುಟ್ಟ ಆಗ್ತದೆ. ಸಾಲೆ ಉಲ್ಪಲ್ ಮೂರು ಹತ್ತಿರ ಬಿಸ್ಕೆಟ್ ಇಟ್ಟಿದ್ದಾರೆ. ಮತ್ತೆ ಗೋಡೆ ಐದಕ್ಕೆ ಗಂಜಿ ಗಂಜಿ ಗೋಡೆ ಬಂತ ಮೂಜಿ ಬಿಸ್ಕಿಟ್ ಹೊರ ಅವಲ್ಲ ಸಾಲೆ ಉಲ್ಪಿಲ್ಲ ಕುಕ್ಕರ್ ಕುಂಚಿನ ಇದ್ರೆ ಅದಕ್ಕೆ ಮೆಲ್ಲ ಮೆಲ್ಲ. ಗಾನು ಗಾನು ದಾತಂದು ಕುಡಿಪೇನ ಬೋಬು ತಿನ್ 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 ರೈಟ್ ಬಾಯ್. ಇವರೊಂದು ಎಂಟರ್ಟೈನ್ಮೆಂಟ್ ನಮ್ಗೆ ಇವತ್ತು. ಈಗ ನಾವು ರಸ್ತೆಯಲ್ಲಿ ಹೋಗುವಾಗ ಒಂದು ಮಂಗಗಳು ಸಿಗ್ತವೆ. ನಾವೇ ಮಂಗಗಳಾಗ್ಬಿಡ್ತೀವಿ. ಒಂದು ಮಂಗಲ ತೋರಿ ಮೂಳು 6 ಅತ್ತಿ ಮಾಮಿ ಮುಳು ತಿರ್ತೆ ಮಲ್ಲ ಗುಂಡಿ ಬರ್ರೆ ಮಿನಿ ಜರಿವಾ ಅಮ್ಮ ಮಿತ್ತು ಬೇಕು ಅಣ್ಣೆ ತುಜಿ ಬರ್ರೆ ಲೇ ಅವ ಪ್ಲಾಸ್ಟಿಕ್ ಎಲ್ಲ ಕೆರೆತಿ ಯಾವ ಬೋಡ
ಇಲ್ಲಿ ಡ್ರೈವರ್ ನ ಮರ್ಯಾದೆ ತೆಗ್ದಿದ್ದಾರೆ. ನಮ್ಮ ಡ್ರೈವರ್ ಹೊಸಬ್ರು ನೋಡಿ. ಇವರು ಕಬಕ್ಕದ ಅಂಗಡಿಯಲ್ಲಿ ಇರ್ತಾರೆ, ಜನನಿ ಸ್ಟೋರ್ ಅಲ್ಲಿ. ಟಾಟಾ ಮಾಡ್ಲಿಕ್ಕೆ ನಿಮ್ಗೆ ಯಾರಿಗಾದ್ರೂ ಟಾಟಾ ಮಾಡಿದ್ರೆ ಕಮೆಂಟ್ ಮಾಡಿ ಆಯ್ತಾ. ಮತ್ತೊಂದು ಸ್ಪೆಷಾಲಿಟಿ ಅಂತ ಗೊತ್ತುಂಟ ಈ ಕಾರಲ್ಲಿ, ಗುಂಡಿಗೆ ಬಿದ್ರೆ ಸಾಂಗ್ ಕೇಳ್ತದೆ. ಗುಂಡಿ ಕಬಕ್ಕು ಮೆಲ್ಲ ಮೆಲ್ಲ ಮಂಜು ಮಸಾಲುಂಡು. ಗುಂಡಿಗೆ ಬಿದ್ರೆ ಮಾತ್ರ ಸಾಂಗ್ ಆಗುದು, ಗುಂಡಿಯಿಂದ ಎದ್ದ ತಕ್ಷಣ ಸಾಂಗ್ ಆಫ್ ನೋಡಿ. ಅಲ್ಲೇ ಬರ್ತಿದ್ದು ಸಾಂಗ್. ನನ್ನ ಚೀಟಿ ತೆತ್ತೋನ್ಬೇರು. ನಮಗೆ ಅಲ್ಲಿ ಒಂದು ಘಾಟಿ ಸಿಗುವುದಕ್ಕಿಂತ ಮುಂಚೆ ಒಂದು ಚೀಟಿ ಕೊಟ್ಟಿದ್ದಾರೆ. ಅದು ಘಾಟಿ ಕಳೆದ ನಂತರ ಚೀಟಿ ತಗೊಳ್ತಾರಂತೆ. ಅತ್ತೆಗೆ ಹೇಳ್ತಿದ್ದಾರೆ ಆಗದಿಂದ ಚೀಟಿಯೇ ಪದೇ ತೊನ್ವೇರು ಅಂತ. ರೋಡ್ ಒಂದು ಸಾರಿ ಕನ್ನಡ ಅದೇ ಕನ್ನಡಿಯಲ್ಲಿ ನೋಡಿ. ನಿಮ್ಗೆ ಡ್ರೈವಿಂಗ್ ಎಲ್ಲ ಅದು ನಾನು ನಿಮ್ಗೆ ಮತ್ತೆ ತೋರಿಸ್ತೇನೆ ಕೈಸ್ ಆಯ್ತಾ. ಈಗ ಡ್ರೈವಿಂಗ್ ಅಲ್ಲಿ ಬಿಸಿ ಇದ್ದಾರೆ. ಇವರು ಬಸ್ಸಿನಲ್ಲಿ ಎಲ್ಲ ಟಾಟಾ ಮಾಡ್ತಾರೆ. ಟಾಟಾ ಮಾಡಿದವರು ಯಾರದಿದ್ರೆ ಕಮೆಂಟ್ ಮಾಡಿ. ಗುಂಡಿ 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 ಬಂತು ನೋಡಿ. ಗುಂಡಿಗೆ ಬಿದ್ದಾಗ ಹೆಂಗ ತೆಲ್ತದೆ ನಾವು ಶೃಂಗೇರಿಗೆ ರೀಚ್ ಆದ್ವಿ ನೋಡಿ. ಶ್ರೀ ಶ್ರೀ ಜಗದ್ಗುರು ಶಂಕರಾಚಾರ್ಯ ಮಹಾಸಂಸ್ಥಾನಂ ದಕ್ಷಿಣಾಯಂ ನ್ಯಾಯ ಶ್ರೀ ಶಾರದಾ ಪೀಠಂ ಶೃಂಗೇರಿ. ಎಂದು ಆಯ್ತಾ? ಅವು ಬಿಸ್ಕೆಟ್ ತಿನ್ಪುಜಿ ತಿನ್ಪುಂಡ ಆಜಿ ತಿಂದ್ರು ಒಂಜಿಲ ಹತ್ತು ಮಗಿ ಮೂತುಲೆ ಮಗಿ. ಫೈನಲಿ ನಾವು ಶೃಂಗೇರಿಗೆ ರೀಚ್ ಆದ್ವಿ. ಅವನೇ ರಡ್ಡಿ ಉಂಡು. ಪೂರ ಬೇಲೆ ಅವನುಂಟ ಮಲ್ಲತ ಅಕ್ಷರಾಭ್ಯಾಸ ಮಂಟಪ. ಆನೆ ನೋಡಿ ಆನೆ. ಶಾರದಾಂಬ ಸನ್ನಿಧಿ ಆಪೆದಾಯ್ತಮ್ಮ ಅಂದ ಆನೆ ತೊಲೆ ನೋಡಿ. ಆನೆ ಆನೆ ಆನೆದೈತಾರೆ ಬಯ್ಯ. ಕಾಸು ಕೊರ್ಜಿನ ಮಾತು ಅಂದ ವಿಡಿಯೋ ಅಂತಂದಲ್ಲ
ಏರ್ ಬನ್ನೇರಿಗೆ ಬರು ಕಟ್ಟೋರ್ಗೇನು ಮಾಮಿಗೆ ಹೆದ್ರಿಕೆ ಕಟ್ವರ್ಜಿರು ಬರುವಂತೆ ಅಬ್ಬೋ ಬಾಳೆ ಪೋರ್ತು ಲೋಕೆಜ್ಜಿ ತರೆಗುನ ಅಂತ ಇಲ್ಲ ಪೋಲಿ 10 ರೂಪಾಯಿ ಕೊರ್ಲಿ ಅಂದ ಉದುಂಬುದ ಕಡೆಗೆ ಪೋ ಸಾನು ರಡ್ಡೆ ಕೊರ ಮಕ್ಕ ದಾಲ್ ಮಾಡ್ಬಿಡಿ ಪೋ ಅದೇ ಅಕ್ಷರ ಅಭ್ಯಾಸಕ್ಕೆ ಸ್ಲೇಟ್ ಸಿಕ್ಕಿದೆ. ಈರ್ಲ 10 ರೂಪಾಯಿ ಕೊರ್ಲಿ ಇನ್ನ ತರಕಿಲ್ಲ ಮಂಡೆಗೆ ಹಾಕಿ ಕೊರ್ಲೆ ಅಮ್ಮ ಕೊರ್ಲೆ ಬೈಕ್ದಾನೆ ಅವಳು ಜಾನಿ ಇಂಕ ಹೌದಾ ಇಪ್ಪಡ್ದಲ್ಲ ಅವನಂಚ ಅಂದೆ ಪೊಲಿ ಪೊಲಿ బాగా అడ్డర్లకి ಅಕ್ಷರಾಭ್ಯಾಸಕ್ಕೆ ಬಂದ್ವಿ. ನಮ್ಮ ಗಾನುಗೆ ಅಕ್ಷರಾಭ್ಯಾಸ ಇವತ್ತು ನೋಡಿ, ಅವಳು ತಂಗಿಗೆ ತಂದು ಕೊಟ್ಟು ಸ್ಲೇಟ್ ಎಸ್. ಈ ವಿಡಿಯೋ ಇನ್ನು ನಾಳೆ ಕಂಟಿನ್ಯೂ ಆಗುತ್ತೆ, ಸೊ ಮಿಸ್ ಮಾಡದೆ ನೋಡಿ. ಎಸ್, ಇವತ್ತಿನ ವ್ಲಾಗ್ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಸೊ ನಾಳಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಟಾಟಾ, ಬೈ, ಟೇಕ್ ಕೇರ್.